ಕರ್ನಾಟಕದ ದಕ್ಷ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಐಪಿಎಸ್ ಅಧಿಕಾರಿ ಎಂಬ ಹೆಗ್ಗಳಿಕೆ ಪಡೆದಿರುವ ಬೆಂಗಳೂರು ಗ್ರಾಮಾಂತರ ಎಸ್ಪಿ ರವಿ ಡಿ ಚೆನ್ನಣ್ಣನವರ್ ಕಡಬ ತಾಲೂಕಿನ ನೆಟ್ಟಣಪೇಟೆಯಲ್ಲಿ ಕಾಣಸಿಕ್ಕಿದ್ರು. ತಮ್ಮ ಸ್ನೇಹಿತರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಸೇರಿದಂತೆ ವಿವಿಧ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಲುವಾಗಿ ಬಂದಿದ್ದ ರವಿ ಡಿ ಚೆನ್ನಣ್ಣನವರ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಸಂಚರಿಸುವ ದಾರಿ ಮಧ್ಯೆ ನೆಟ್ಟಣ ಎಂಬಲ್ಲಿಗೆ ಬರುವಾಗ ತನ್ನ ವಾಹನ ನಿಲ್ಲಿಸಿ ಕೆಳಗಿಳಿದು ಪ್ರಕಾಶ್ ಎಂಬುವರ ಹೋಟೆಲ್ಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಈ ಜಾಗ ನೋಡಿ ರವಿಯವರು ಇಲ್ಲಿ ಇಳಿಯೋದಕ್ಕೂ ಒಂದು ಕಾರಣವಿತ್ತು. ಸುಮಾರು 30 ವರ್ಷಗಳ ಹಿಂದೆ ನೆಟ್ಟಣದ ಸಮೀಪದ ಮೇರುಂಜಿ ಎಂಬಲ್ಲಿ ತೋಟವೊಂದರಲ್ಲಿ ರವಿ ಡಿ ಚೆನ್ನಣ್ಣನವರವರು ಕೂಲಿ ಕೆಲಸ ಮಾಡುವ ಸಲುವಾಗಿ ಕುಟುಂಬದ ಸದಸ್ಯರ ಜೊತೆ ಬಂದಿದ್ರಂತೆ. ಹಾಗಾಗಿ ಇಂದಿಗೂ ಅಂದು ಕೆಲಸಕ್ಕೆ ಬರುವಾಗ ಇದ್ದ ರೈಲ್ವೆ ಸೇತುವೆ ಜೊತೆಗೆ ನೆಟ್ಟಣ ಎಂಬ ಈ ಪುಟ್ಟ ಗ್ರಾಮ ದೊಡ್ಡ ಬದಲಾವಣೆಗಳನ್ನ ಕಾಣದೆ ಅದೇ ತರಹ ಇರೋದು ಈ ಪ್ರದೇಶವನ್ನ ಗುರುತಿಸಲು ಸಾಧ್ಯವಾಯಿತಂತೆ. ಇನ್ನು ನೆಟ್ಟಣ ಪ್ರದೇಶದಲ್ಲಿ ಕಳೆದಂತಹ ಸುಂದರ ದಿನಗಳ ಅನುಭವಗಳನ್ನ ಹೋಟೆಲ್ ಮಾಲೀಕ ಪ್ರಕಾಶ್ ಅವರಲ್ಲಿ ಹಂಚಿಕೊಂಡು ಮುಂದೊಂದು ದಿನ ಇಲ್ಲಿಗೆ ಭೇಟಿ ನೀಡೋದಾಗಿ ಹೇಳಿ ಚಹಾ ಸವಿದು ತೆರಳಿದ್ದಾರೆ.